ಹಾಗೂ ಹ್ಯುಮ್ಯಾನಿಟಿ ಫೋರಂ ಇದರ ಸಹಯೋಗದೊಂದಿಗೆ ಕಾರ್ಕಳ ಸಿಟಿ ನರ್ಸಿಂಗ್ ಹೋಂನಲ್ಲಿ ಬೃಹತ್ ರಕ್ತದಾನ ಶಿಬಿರ ಜರುಗಿತು। ಈ ಸಂದರ್ಭದಲ್ಲಿ ತುಳುನಾಡ ಘಟಕದ ಅಧ್ಯಕ್ಷ ಮೊಹಮ್ಮದ್ ಹುಸೇನ್ ಅತಿಥಿಗಳನ್ನು ಸ್ವಾಗತಿಸಿದರು। ಡಾಕ್ಟರ್ ರಿಜ್ವಾನ್ ಪ್ರಾರ್ಥನೆಯೊಂದಿಗೆ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿದರು। ನಂತರ ಮಾತನಾಡಿದ ರೆಡ್ ಕ್ರಾಸ್ನ ನಿರ್ದೇಶಕರಾದ ಡಾಕ್ಟರ್ ಜೋಶಿ, ರಕ್ತದಾನವು ಎಲ್ಲ ದಾನಗಳಿಂದ ಅತಿ ಶ್ರೇಷ್ಠವಾದುದು। ಒಬ್ಬ ರಕ್ತದಾನಿಯಿಂದ 3 ಮಂದಿಯ ಜೀವವನ್ನು ಉಳಿಸಬಹುದು ಎಂದು ಹೇಳಿದರು। ನಮ್ಮ ರೆಡ್ ಕ್ರಾಸ್ ಸೊಸೈಟಿಯವರು ಯಾವಾಗಲೂ ಬ್ಲಡ್ ಡೊನೇಷನ್ ಕ್ಯಾಂಪ್ ರೆಡಿ ಮಾಡೋದ್ರಲ್ಲಿ ನಾವು ರೆಡಿ ಇದ್ದೇವೆ। ಇವತ್ತು ನಮ್ಮ ಯೂನಿಟ್ ಬಂದಿದೆ ಇಲ್ಲಿಂದ ಆಲ್ ದಿ ವೇ ಫ್ರಮ್ ಕುಂದಾಪುರ್। ಲೇಡೀಸ್ ಇವರೆಲ್ಲ ಇಷ್ಟು ಬೇಗ ರೆಡಿಯಾಗಿ ಇಲ್ಲಿಗೆ ಬಂದಿದ್ದಾರೆ। ಎಲ್ಲ ಅರೇಂಜ್ಮೆಂಟ್ಸ್ ಅವ್ರು ಮಾಡ್ತಾರೆ। ನಿಮ್ಮದು ಪಾಟು ಬೇಡ, ಬೆಡ್ಡು ಬೇಡ, ಏನೂ ಬೇಡ, ಖಾಲಿ ಒಂದು ರೂಮ್ ಕೊಟ್ಟರೆ ಸಾಕು। ಅವರೆಲ್ಲ ರೆಡಿ ಮಾಡಿ ಉತ್ತಮ ರೀತಿಯಲ್ಲಿ ಬ್ಲಡ್ ಅನ್ನು ಡ್ರಾ ಮಾಡಿ ಅವರು ಹೋಗ್ತಾರೆ। ಇದು ರೆಡ್ ಕ್ರಾಸ್ ಸೊಸೈಟಿಯ ಸೇವೆ। ಹ್ಯುಮ್ಯಾನಿಟಿ ಅಧ್ಯಕ್ಷರಾದ ಮೊಹಮ್ಮದ್ ಶಾಕೀರ್, ಮೂಡಬಿದ್ರೆ ತುಳುನಾಡ ಒಕ್ಕೂಟದ ಅಧ್ಯಕ್ಷರಾದ ಅಬ್ದುಲ್ ಹಮೀದ್ ಉಪಸ್ಥಿತರಿದ್ದರು। ಈ ಬೃಹತ್ ರಕ್ತದಾನ ಶಿಬಿರದಲ್ಲಿ ಸುಮಾರು 76 ಮಂದಿ ರಕ್ತದಾನಿಗಳು ಪಾಲ್ಗೊಂಡಿದ್ದರು। ಉಡುಪಿ ಜಿಲ್ಲಾ ಪತ್ರಕರ್ತರ ಸದಸ್ಯರಾದ ಮೊಹಮ್ಮದ್ ಶರೀಫ್ ಹಾಗೂ ರೋಟರಿ ಸಮುದಾಯದ ಸೇವಾ ನಿರ್ದೇಶಕ ಮೊಹಮ್ಮದ್ ಇಕ್ಬಾಲ್ 71ನೇ ಬಾರಿಗೆ ರಕ್ತದಾನ ಮಾಡಿ ಮಾನವೀಯತೆಯನ್ನ ಮೆರೆದರು।